ಸುದ್ದಿ ಟ್ಯಾಲೆಂಟ್ ಕಾರ್ನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ವಜ್ರದುಂಬಿ. ಸುದ್ದಿ ವಾಹಿನಿ ಸದಾ ನಿಮ್ಮನ್ನ ಮನೋರಂಜಿಸುವುದಕ್ಕೆ ವಿಶೇಷವಾದಂತಹ ಕಾರ್ಯಕ್ರಮಗಳ ಮೂಲಕ ನಿಮ್ಮ ಮುಂದೆ ಬರ್ತಾ ಇದೆ. ಅದೇ ರೀತಿ ಈ ಸಲ ಟ್ಯಾಲೆಂಟ್ ಕಾರ್ನರ್ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ಟ್ಯಾಲೆಂಟ್ ಕಾರ್ನರ್ ಅಂತ ಹೇಳಿದ ತಕ್ಷಣ ನಿಮಗೆ ಯೋಚನೆ ಆಗಿರ್ಬೋದು, ಸೊ ಯಾರಪ್ಪ ಈ ಟ್ಯಾಲೆಂಟ್ಸ್ಗಳು ಅಂತಾನಾ? ಸೊ ಈ ಟ್ಯಾಲೆಂಟ್ಸ್ ಯಾರು ಅಲ್ಲ, ನಮ್ಮ ಊರಿನ ಪ್ರತಿಭೆಗಳು. ಸೊ ನಮ್ಮೂರಿನ ಪ್ರತಿಭೆಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ವಿಶೇಷ ಕಾರ್ಯಕ್ರಮ ಸುದ್ದಿ ಟ್ಯಾಲೆಂಟ್ ಕಾರ್ನರ್. ಬನ್ನಿ ಕಾರ್ಯಕ್ರಮದ ಪ್ರಥಮ ಅತಿಥಿಯನ್ನ ಸ್ವಾಗತಿಸೋಣ. ಇವರು ಅನ್ವಿತಾ, ಮೂಲತಃ ವಿಟ್ಲಾದವರು. ಪ್ರಸ್ತುತ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ PUC ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ವ್ಯಾಸಂಗದ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅದರಲ್ಲೂ ಸಾಂಸ್ಕೃತಿಕ ಕ್ಷೇತ್ರ, ಅದರಲ್ಲಿ ಕೂಡ ಸ್ಯಾಕ್ಸೋಫೋನ್ ವಾದಕಿಯವರು. ಸ್ಯಾಕ್ಸೋಫೋನ್ ವಾದನದ ಮೂಲಕನೇ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಊರಿನಲ್ಲಿ ಕಾರ್ಯಕ್ರಮವನ್ನ ನೀಡಿದವರು ಇವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅನ್ವಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅನ್ವಿತಾ, ಕಾರ್ಯಕ್ರಮದ ಮೊದಲನೇ ಸಂಚಿಕೆಯ ಮೊದಲನೇ ಅತಿಥಿ ನೀವು. ಕಾರ್ಯಕ್ರಮವನ್ನ ನಿಮ್ಮ ಹಾಡಿನ ಮೂಲಕನೇ ಶುರು ಮಾಡೋಣವಾ? ಸೊ ನಮಗೋಸ್ಕರ ಒಂದು ಹಾಡು ಹಾಡ್ತೀರಾ? ಹಾಗಾದ್ರೆ ಪ್ಲೇ ಮಾಡ್ತೀರಾ ಪ್ಲೀಸ್?
ತುಂಬಾ ಚೆನ್ನಾಗಿತ್ತು ಹಾಡು. ನಿಜವಾಗ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ಉದ್ಘಾಟನೆ ಅಂತ ಹೇಳ್ಬೋದು. ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ಹಾಡನ್ನ ಪ್ಲೇ ಮಾಡಿದ್ದೀರಾ ನಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಚೆನ್ನಾಗಿ ಹಾಡನ್ನ ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಅದೊಂದು ಮಾರ್ಗದರ್ಶನ ಬೇಕೇ ಬೇಕು. ಆ ಮಾರ್ಗದರ್ಶಕರ ಬಗ್ಗೆ ಹೇಳ್ಬೋದಾ, ನಿಮ್ಮ ಗುರುಗಳ ಬಗ್ಗೆ ಮಾತಾಡ್ಬೋದಾ? ನಮ್ಮ ಗುರುಗಳು ವಿದ್ವಾನ್ ಡಾಕ್ಟರ್ PK ದಾಮೋದರ್. ಅವರೀಗ ಪಡಿಬಾಗಿಲಲ್ಲಿದ್ದಾರೆ. ನಾನು ಅವರ ಬಳಿ 3.5 years ಇಂದ ಸ್ಯಾಕ್ಸಿಫೋನ್ ಕ್ಲಾಸ್ಗೆ ಹೋಗ್ತಿದ್ದೇನೆ. ಯಾವಾಗ ಸ್ಟಾರ್ಟ್ ಆಯಿತು ಇದು? October 25, 2018. ಕರೆಕ್ಟ್ ಡೇಟ್ ಎಲ್ಲ ನೆನ್ಪಿಟ್ಕೊಂಡಿದ್ದೀರಾ? ಅಂದ್ರೆ October 25 ನಮ್ಮ ಅಪ್ಪ ಅಮ್ಮನ ಆನಿವರ್ಸರಿ, ಹಾಗೆ ಅವತ್ತೇ ಹೋಗಿ ಜಾಯಿನ್ ಆಗಿದ್ದೀರಾ. ಸೊ ತುಂಬಾ ಖುಷಿ ಇದೆಯಾ? ಅಂದ್ರೆ ಇಷ್ಟೆಲ್ಲ ಕಲ್ತಿದ್ರ, ಇಷ್ಟು ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದೀರಾ, ಸೊ ಕಾನ್ಫಿಡೆಂಟ್, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ ಪ್ಲೇ ಮಾಡುವಾಗ. ಓಕೆ, ನಿಮ್ಮ ಗುರುಗಳ ಜೊತೆಗಿನ ನಿಮ್ಮ ಒಡನಾಟ ಹೇಗಿದೆ? ನೀವು ಹೇಳಿದ್ರಿ ಗುರುಗಳ ಬಗ್ಗೆ, ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಬಹುದಾ? ನಮ್ಮ ಸರ್ ನಮ್ಮೊಟ್ಟಿಗೆ ಫ್ರೆಂಡ್ಲಿ ಆಗಿರ್ತಾರೆ. ಅಂದರೆ ಸರ್ನಾಗೆಲ್ಲ ಅವ್ರು ನಮ್ಮನ್ನು ಫ್ರೆಂಡ್ಲಿ ಆಗಿ ನೋಡ್ಕೊಳ್ತಾರೆ. ಹಾಗೆ ನಮಗೆ ಕಲೀಲಿಕ್ಕೆ ಸಹ ಇಂಟ್ರೆಸ್ಟ್ ಬರ್ತದೆ. ಕೆಲವು ಕ್ಲಾಸಿಗೆಲ್ಲ ಅಯ್ಯೋ ಹೋಗ್ಬೇಕಲ್ಲ ಅಂತ, ಆದರೆ ಈ ಕ್ಲಾಸಿಗೆ ಇಂಟ್ರೆಸ್ಟ್ ನೋಡ್ಕೊಂಡು. ಮತ್ತೆ ಅವರ ವೈಫ್ ಸಹ ಹಾಗೆ ತುಂಬ ಸಪೋರ್ಟಿವ್. ಸರ್ ಸಹ ಸಪೋರ್ಟಿವ್, ವೈಫ್ ಸಹ ಸಪೋರ್ಟಿವ್. ಕ್ಲಾಸಿಗೆಲ್ಲ ಹೋದಾಗ ಏನಾದರೂ ತಿನ್ನದೆ ಕಲಿಸೋದಿಲ್ಲ ಅಲ್ಲಿಂದ, ಹಾಗೆ ಸಪೋರ್ಟಿವ್ ಆಗಿರ್ತಾರೆ. ಸೊ ನೀವು ಗುರುಗಳ ಜೊತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನೀವು ಕೂಡ ಪಾಲ್ಗೊಂಡಿದ್ದೀರಾ ಹಾಗಾದ್ರೆ? ಹೌದು, ತುಂಬಾ ಪ್ರೋಗ್ರಾಮ್ಸ್. ಯಾವ್ದೆಲ್ಲ ಪ್ರೋಗ್ರಾಮ್ಸ್? ಅಂದ್ರೆ ಪ್ರೋಗ್ರಾಮ್ಸ್ ಮ್ಯಾರೇಜ್ ಫಂಕ್ಷನ್ಸ್ ಎಲ್ಲ ನಾವು ಸರ್ ನೊಟ್ಟಿಗೆ ಹೋಗ್ತಾ ಇರ್ತೇನೆ. ಅದೆಷ್ಟು ಪ್ರೋಗ್ರಾಮ್ಸಿಗೆ ಅಟೆಂಡ್ ಮಾಡಿದ್ದೀರಾ? ಸರ್ ನೊಟ್ಟಿಗೆ ಒಂದು 100, more than 100. ಸೊ ನಿಮ್ಮ ಫಸ್ಟ್ ಕಾರ್ಯಕ್ರಮ ಯಾವುದು? ಎಲ್ಲಿ ನೀವು ಕಾರ್ಯಕ್ರಮ ಕೊಟ್ರಿ ಸ್ಯಾಕ್ಸಫೋನ್ ರಿಲೇಟೆಡ್? ಸ್ಯಾಕ್ಸಫೋನ್ ರಿಲೇಟೆಡ್ ಅಂತ ಬರುವಾಗ ನಾನು ಫಸ್ಟ್ ಪ್ರೋಗ್ರಾಮ್ ಕೊಟ್ಟದ್ದು ವಿಟ್ಲದ ಅಯ್ಯಪ್ಪ ಟೆಂಪಲ್ ಸರ್ನೊಟ್ಟಿಗೆ. ಹಾಗೆ ಅದು ನನ್ನ ಫಸ್ಟ್ ಪ್ರೋಗ್ರಾಮ್ ಆಗಿತ್ತು ಇಡೀ ಸ್ಯಾಕ್ಸಫೋನ್ ಫೀಲ್ಡಲ್ಲಿ. ಅದು ನನ್ನ ಫಸ್ಟ್ ಪ್ರೋಗ್ರಾಮ್ ಸರ್ನೊಟ್ಟಿಗೆ. ಅದಾದ್ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳು? ಅದಾದ್ಮೇಲೆ ಬೇರೆ ಬೇರೆ ನನ್ನ ಸೆಕೆಂಡ್ ಪ್ರೋಗ್ರಾಮ್ ಮಾಣಿ ಮಠ ಅಲ್ಲಿ. ಮತ್ತೆ ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತು ಜರ್ನಿ ಸರ್ನೊಟ್ಟಿಗೆ. ಈಗ 3.5 years ಅಲ್ಲಿ ಈಗ ಇಂಡಿವಿಜುವಲ್ ಆಗಿ ಕೊಡ್ತಿದ್ದೇನೆ, ಒಮ್ಮೊಮ್ಮೆ ಸರ್ನೊಟ್ಟಿಗೆ ಸಹ ಹೋಗ್ತಿದ್ದೇನೆ. ಇಂಡಿವಿಜುವಲ್ ಆಗಿ ಕೂಡ ಕೊಡ್ತೀರಾ ಹಾಗಾದ್ರೆ? ಓಕೆ, ಬೇರೆ ಏನಾದರೂ ಟೀಮ್ ಏನಾದರೂ ಇದೆಯಾ ನಿಮ್ಮದು? ನಮ್ಮ ಸ್ಯಾಕ್ಸಫೋನ್ ಅಂದರೆ ಟೀಮ್ ಅಂದರೆ ಬರುವಾಗ ತಬಲಾ, ಡೋಲು, ಕೀಬೋರ್ಡ್, ಫ್ಲೂಟ್ ಎಲ್ಲ ಬರ್ತಾರೆ. ಹೌದು, ಸರ್ನೊಟ್ಟಿಗೆ ಹೋಗುವುದಾದ್ರೆ ಅವರೇ ಎಲ್ಲ ಅರೇಂಜ್ ಮಾಡಿ ಕೊಡ್ತಾರೆ. ಈಗ ಇಂಡಿವಿಜುವಲ್ ಸರ್ ಅವರು ಹೆಲ್ಪ್ ಮಾಡ್ತಾರೆ ಅವರನ್ನೆಲ್ಲ ಕಾಂಟ್ಯಾಕ್ಟ್ ಆಗಲಿಕ್ಕೆ. ಸೊ ನೀವು ಟೀಮ್ ಸೆಟ್ ಆಗಿ ಹೋಗ್ತೇವೆ ನಾವು. ಓಕೆ, ಬೇರೆ ಬೇರೆ ಕಡೆ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇರ್ತೀರಾ ಹಾಗಾದ್ರೆ. ಸೊ ನಿಮಗೆ ಮೇಯ್ನ್ ಆಗಿ ಯಾವ ಥರದ ಹಾಡುಗಳನ್ನು ಪ್ಲೇ ಮಾಡೋದಕ್ಕೆ ಇಷ್ಟ ಆಗುತ್ತೆ? ಅಂದರೆ ಫಿಲ್ಮ್ಸಾ ಅಥವಾ ಬೇರೆ ಕ್ಲಾಸಿಕಲ್ ಟೈಪ್ ಮ್ಯೂಸಿಕಾ? ಯಾವ ಥರದ ಸಾಂಗ್ಸ್? ನಾವು ಮ್ಯಾರೇಜ್ ಅಂತ ಬರುವಾಗ ಅಲ್ಲಿ ಕೆಲವು ಫಿಲ್ಮ್ಸ್ ಹಾಡ್ಬೇಕಂದ್ರೆ ಅಲ್ಲಿ ಕೇಳ್ತಾರೆ ನಮ್ಮಲ್ಲಿ ಫಿಲ್ಮ್ಸ್ ಹಾಡಿ. ಕೆಲವು ಕಡೆ ಟೆಂಪಲ್ಸ್ ಎಲ್ಲಾದ್ರೆ ಕ್ಲಾಸಿಕ್ ಆಗ್ತೇವೆ. ಮತ್ತೆ ಕೀರ್ತನಾಸ್. ನಿಮಗೆ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಹಾಗಾದ್ರೆ? ಕೀರ್ತನೆ ಹಾಗೂ ಎಲ್ಲ ಟೈಪ್ನ ಮ್ಯೂಸಿಕ್ ಅನ್ನು ಪ್ಲೇ ಮಾಡ್ತೇವೆ ನಾವು. ನಿಮಗೆ ಯಾವ್ದ್ರಲ್ಲಿ ತುಂಬಾ ಇಂಟ್ರೆಸ್ಟ್? ಕೀರ್ತನೆ, ಫಿಲ್ಮ್ ಸಾಂಗ್ಸ್. ಸೊ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಪ್ರಾಕ್ಟೀಸ್ ಹೇಗಿರುತ್ತೆ ನಿಮ್ದು? ಪ್ರಾಕ್ಟೀಸ್ ಸ್ಟಾರ್ಟಿಂಗ್ ನಾನು 8th ಅಲ್ಲಿ ಜಾಯ್ನ್ ಆದೆ, 8.5 ಅಲ್ಲಿ. ಆಗ ನನಗೆ ವಿಟ್ಲದಲ್ಲಿ ಆದ ಕಾರಣ ಒಂದು 4 kilometer ಇತ್ತು ಸರ್ ನಮ್ಮ ಮನೆಗೆ, ನಮ್ಮ ವಿಟ್ಲದಿಂದ. ಹಾಗೆ ಒಂದು ಸ್ಕೂಲ್ ಬಿಟ್ಟ ತಕ್ಷಣ ನಾನು ಹೋಗ್ತಿದ್ದೆ ಅಲ್ಲಿ. ಒಂದು 6:30 ತನಕ ಅಲ್ಲೇ ಟೈಮ್ ಪಾಸ್ ಮಾಡ್ತಿದ್ದೆ ಸ್ಯಾಕ್ಸಫೋನಲ್ಲಿ ಮಾತಾಡಿಕೊಂಡು ಹಾಗೆಲ್ಲ. ಮತ್ತು ಈಗ ನಾನು ಕಾಲೇಜಿಗೆ ಪುತ್ತೂರಿಂದ ವಿಟ್ಲ ಟ್ರಾವೆಲ್ ಮಾಡುವಾಗ ಅಲ್ಲಿ 15 minutes, half an hour ಹೇಗೆ ಹೋಗ್ತಾರೆ. ಪುನಃ ಇಲ್ಲಿ CT ಕೋಚಿಂಗ್, ನೀಟ್ ಕೋಚಿಂಗ್ ಅಂತ ಸೈನ್ಸ್ ಫೀಲ್ಡ್ ಅಲ್ಲ, ನೀಟ್ ಕೋಚಿಂಗ್ ಅಂತ ಬರುವಾಗ ಇಲ್ಲಿ ಪುನಃ ಲೇಟ್ ಆಗ್ತಾರೆ ಹೋಗುವಾಗ. ಅದೇ ಸೈನ್ಸ್ ಫೀಲ್ಡ್ ನೀವು. ಸೊ ಇದ್ರ ಜೊತೆಗೆ ಎಜುಕೇಶನ್ ಅನ್ನ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇಲ್ವಾ ನಿಮ್ಗೆ? ಕಷ್ಟ ಆಗ್ತಾರೆ, ಆದ್ರೆ ಬಿಡು ಹಾಗೆ ಇಲ್ಲ ಅಲ್ಲ, ಫೇವ್ರೇಟ್ ಅಲ್ಲ, ಹಾಗೆ ಅದನ್ನ ಇಷ್ಟ. ಟೈಮ್ ಇದ್ದಾಗ ಹೋಗ್ತಾ ಇರ್ತೇನೆ, ಒಮ್ಮೊಮ್ಮೆ ಹೋಗ್ಲಿಕ್ಕೆ ಆಗುದಿಲ್ಲ ಲೇಟ್ ಆದ್ರೆ, ಇಲ್ಲದ್ರೆ ಹೋಗ್ತಾ ಇರ್ತೇನೆ. ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ. ನೀವು ಇದ್ರ ಜೊತೆಗೆ ಹಾಡು ಕೂಡ ಹಾಡ್ತಾ ಇದ್ರಿ, ಇವಾಗ ಡಾನ್ಸ್ ಕೂಡ ಮಾಡ್ತೀರಾ ಅಂತೆ. ಸೊ ಆ ಇಂಟ್ರೆಸ್ಟ್ ಹೇಗಿದೆ? ಫೀಲ್ಡಲ್ಲಿ ಯಾವ ರೀತಿ ನೀವು ಮುಂದುವರಿತಾ ಇದ್ದೀರಾ ಡಾನ್ಸ್ ಫೀಲ್ಡಲ್ಲಿ? ಡ್ಯಾನ್ಸ್ ನಾನು LKG ಇಂದಾನೇ ವಿಟ್ಲದಲ್ಲಿ RK ಆರ್ಟ್ಸ್ ಚಿನ್ನಾರ ಮನೆ ಅಂತ ಉಂಟು, ಅಲ್ಲಿ ರಾಜೇಶ್ ಸರ್ ಬಳಿ LKG ಇಂದ 7th standard ತನಕ ಡ್ಯಾನ್ಸ್ ಕಲಿತಿದ್ದೆ. ಅವರೊಟ್ಟಿಗೆ ಇಲ್ಲಿ ಪ್ರೋಗ್ರಾಮ್ ಈಶ್ವರಮಂಗಿಲ ತುಂಬಾ ಕಡೆ ಹೋಗಿದೆ ನಾವು. ಟೀಮ್ ಆಗಿ ವಿಟ್ಲ ಜಾತ್ರೆಯಲ್ಲಿ ಕೊಟ್ಟಿದ್ದೇವೆ. ಹಾಗೆ ಮತ್ತೆ ಮ್ಯೂಸಿಕ್ ಆರ್ಕೆಸ್ಟ್ರಾ ಅಂತ ಬರುವಾಗ ನ್ಯೂ ಶೈನ್ ಮ್ಯೂಸಿಕ್ಸ್ ವಿಟ್ಲದಲ್ಲಿ ಪ್ರವೀಣ್ ಜಯ ಸರ್ ಅದನ್ನು ಇನಿಷಿಯೇಟಿವ್ ತಗೊಂಡಿದ್ರು. ಅವರೊಟ್ಟಿಗೆ ಸಹ ಪ್ರೋಗ್ರಾಮ್ಸ್ ಹೋಗಿದ್ದೆ. ಈಗ ಸ್ಯಾಕ್ಸಫೋನ್ ಫೀಲ್ಡ್ ನೋಂದಣಿ ಇಟ್ಕೊಂಡೆ, ಮತ್ತೆ ಎಜುಕೇಶನ್ ಮತ್ತೆ ಸ್ಯಾಕ್ಸಫೋನ್ ಎರಡು. ಎಜುಕೇಶನ್ಗೋಸ್ಕರ ಸ್ಯಾಕ್ಸಫೋನ್ ಮಾತ್ರ, ಅದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ, ಅದಕ್ಕೆ ಅದರಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀರಾ. ಓಕೆ, ಮುಂದೆ ಕಂಟಿನ್ಯೂ ಮಾಡೋ ಏನಾದ್ರೂ ಯೋಚನೆ ಇದೆಯಾ?
ಸ್ಯಾಕ್ಸಫೋನ್ ಕಂಟಿನ್ಯೂ ಮಾಡ್ತೇನೆ, ಆದರೆ ಸ್ಯಾಕ್ಸಫೋನನ್ನೇ ಮೇಯ್ನ್ ಆಗಿ ತಗೊಳ್ಳಿಕ್ಕೆ ಆಗುದಿಲ್ಲ. ಎಜುಕೇಷನಲ್ಲಿ ಚೂರು ಇದನ್ನೊಂದು ಸೆಕೆಂಡರಿ ಆಗಿ ಇಟ್ಕೊಳ್ಬೇಕು. ಎಜುಕೇಶನ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂದ್ರೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ. ಆದ್ರೆ ಈ ಫೀಲ್ಡ್ ಅಲ್ಲಿ ಕೂಡ ಮುಂದುವರಿಬಹುದಲ್ವಾ? ಅಂದ್ರೆ ತುಂಬಾ ಜನ ಸಾಧಕರಿದ್ದಾರೆ ಇವಾಗ. ಸ್ಪೆಸಿಫಿಕ್ ಆಗಿ ಕೆಲವೊಂದು ಫೀಲ್ಡ್ ಅಲ್ಲಿ ತುಂಬಾನೇ ಅಚೀವ್ ಮಾಡಿದವರು ತುಂಬಾ ಜನ ಇದ್ದಾರೆ. ನಿಮಗೂ ಇದರಲ್ಲೇ ಫೋಕಸ್ ಮಾಡಿ ಮುಂದುವರಿಬಹುದಲ್ವಾ ಅಂತ? ಪರ್ಟಿಕ್ಯುಲರ್ ಆಗಿ ಇದರಲ್ಲಿ ಮುಂದುವರಿಬಹುದು, ಆದರೆ ನಾವು ಗರ್ಲ್ಸ್ ಆದ್ರಿಂದ, ಈಗ ಬಾಯ್ಸಿಗಾದ್ರೆ ಡೇ ಪ್ರೋಗ್ರಾಮ್, ನೈಟ್ ಪ್ರೋಗ್ರಾಮ್ ಎಲ್ಲ ತಗೊಳ್ತಾರೆ. ನಮಗಾದ್ರೆ ಒಂಚೂರು ರಿಸ್ಟ್ರಿಕ್ಷನ್ಸ್ ಅಂತ ಇರ್ತಾರೆ. ಗರ್ಲ್ಸಿಗಾದ್ರೆ ನೈಟ್ ಪ್ರೋಗ್ರಾಮ್ಸ್ ಎಲ್ಲ ನಮಗೆ ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ. ಹಾಗೆ ಡೇಗಾರೆ ನಾವು ಎಷ್ಟು ಬೇಕಾದ್ರೆ ಹೋಗ್ತೇವೆ, ನೈಟ್ಸ್ಗಾದ್ರೆ ಚೂರು ಕಷ್ಟ ಆಗ್ತಾರೆ. ಹಾಗೆ ನಾವು ಎಜುಕೇಶನ್ಗೆ ಸಿಂಪೊಂಡು ಕೊಡ್ತೇವೆ. ಮತ್ತೆ ಇದಕ್ಕೆ ಸೀಸನ್ ಅಂತ ಇರ್ತದೆ ಒಂದು. ಈಗ ಆರ್ಟಿ ಎಲ್ಲ ಬರುವಾಗ ನಮಗೆ ಪ್ರೋಗ್ರಾಮ್ಸ್ ಇರುವುದಿಲ್ಲ, ಹಾಗೆ ಬ್ರೇಕ್. ಈಗ ಕೊರೋನಾ ಎಲ್ಲ ಬರುವಾಗ ನಮಗೆ ಬ್ರೇಕ್ ಬೀಳ್ತದೆ, ಅಲ್ಲಿಗೆ ಲಾಸ್ಟ್ ಟೈಮ್ಸ್ ಬ್ರೇಕ್ ಬಿದ್ದಿತ್ತು. ಹಾಗೆಲ್ಲ ಕಷ್ಟ ಆಗ್ತದೆ ಅಂತ. ಇವಾಗ ನಿಮ್ಮ ಕಾಲೇಜ್ನಲ್ಲಿ ಎಷ್ಟು ಜನ ಇದ್ದಾರೆ ಸ್ಯಾಕ್ಸೋಫೋನ್ ಪ್ಲೇ ಮಾಡೋರು? ಕಾಲೇಜಲ್ಲಿ 2 ಮೆಂಬರ್ಸ್. ಸೊ ಇಬ್ರೆ, ಹಾಗಾದ್ರೆ ಒಂಥರ ಯುನೀಕ್ ನೀವು ಕಾಲೇಜಲ್ಲಿ. ಹೌದು ಅಲ್ವಾ? ಎಷ್ಟು ಯಾವ ತರ ಫೀಲ್ ಆಗ್ತಿದೆ? ಲೈಕ್ ಅಷ್ಟಾಗಿ ಯಾರು ಈ ಫೀಲ್ಡ್ ಅಲ್ಲಿ ಮುಂದುವರಿತಾ ಇಲ್ಲ, ನೀವಿದ್ದೀರಾ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಈ ಫೀಲ್ಡ್ ನನಗೆ ತುಂಬಾ ಪ್ರೌಡ್ ಫೀಲ್ ಇದೆ. ಅಂದ್ರೆ ಗರ್ಲ್ ಆಗಿ ಒಂದು ಪ್ರೋಗ್ರಾಮಿಗೆ ಹೋಗುವಾಗ ಹೇಳ್ತಾರೆ, ಓ ಅವಳು ಬಾರಿಸ್ತಾಳೆ, ಅಪ್ಪನ ಪರಿಚಯ ಶೋಕ ಆಗ್ತೇನೆ, ಹಾಗೆಲ್ಲ ಬಂದು ಕಮೆಂಟ್ಸ್ ಎಲ್ಲ ಹಾಕೋ ತುಂಬಾ ಖುಷಿ ಆಗ್ತದೆ. ಕಾಲೇಜಲ್ಲಿ ಸಹ ತುಂಬಾ ಲೆಕ್ಚರ್ಸ್ ಸಪೋರ್ಟ್ ಮಾಡ್ತಾರೆ. ಹಾಗೆ ಶ್ರೀಧರ್ ಸರ್, ಶ್ರೀವತ್ಸ ಸರ್ ಎಲ್ಲ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ, ಅಂದ್ರೆ ನಿಮ್ಗೆ ಇವಾಗ ಸ್ಕೂಲ್ ಲೆವೆಲ್ ಇಂದ ಈ ಸಪೋರ್ಟ್ ಸಿಗ್ತಾ ಇತ್ತಾ? ಪ್ರೈಮರಿ, ಹೈಸ್ಕೂಲ್ ಲೆವೆಲ್ ಅಲ್ಲಿ ಸಪೋರ್ಟ್ ಸಿಗ್ತಾ ಇತ್ತಾ ನಿಮ್ಗೆ? ನಾನು ಸ್ಕೂಲ್ ವಿಠಲ್ ಜೆಸಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋದದ್ದು. ಅಲ್ಲಿ ಸಹ ಹೀಗೆ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್, ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಅದಾದ್ಮೇಲೂ ಈಗ ಸಪೋರ್ಟ್ ಸೇಮ್ ಸಪೋರ್ಟ್ ಸಿಗ್ತಾ ಉಂಟು. ಓಕೆ, ಈ ಫೀಲ್ಡ್ ಅಲ್ಲದೆ ಬೇರೆ ಯಾವ ಫೀಲ್ಡ್ ಅಲ್ಲಿ ನೀವು ಪರಿಣಿತಿ ಹೊಂದಿದ್ದೀರಾ? ಅಂದ್ರೆ ಇವಾಗ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು. ಸ್ಪೋರ್ಟ್ಸ್ ಅಲ್ಲಿ ನಾನು ಕೇಳ್ಪಟ್ಟ ಹಾಗೆ ಸ್ವಿಮ್ಮಿಂಗ್ ಅಲ್ಲಿ ಕೂಡ ಇದ್ದೀರಾ ನೀವು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಸ್ಪೋರ್ಟ್ಸ್ ಅಂದ್ರೆ ಬರುವಾಗ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಸ್ವಿಮ್ಮರ್, ಅಮ್ಮ ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್, ಅಕ್ಕ ಡಿಸ್ಟ್ರಿಕ್ಟ್, ಅಪ್ಪ ಸ್ಟೇಟ್, ಹಾಗೆ ಬರ್ತದೆ. ಹಾಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ಈಗೆಲ್ಲ ಎಜುಕೇಶನ್ ಸೈನ್ಸ್ ತಗೊಂಡೆಲ್ಲ ಹೋಗಿದೆ, ಸೈನ್ಸ್ ಮತ್ತೆ. ಸೊ ಎಜುಕೇಶನ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ, ಜೊತೆಗೆ ಸ್ಯಾಕ್ಸೋಫೋನ್. ಅಮ್ಮ ಕೂಡ ಸ್ವಿಮ್ಮರ್ ಅಂತ ಹೇಳಿದ್ರಿ. ಸೊ ಮನೆಯಲ್ಲಿ ಸಪೋರ್ಟ್ ಇದೆ ಹಾಗಾದ್ರೆ? ಎಲ್ಲಾ ಕೆಲ್ಸಕ್ಕೂ ಸಪೋರ್ಟ್ ಇದೆ ಮನೆಯಲ್ಲಿ ಹಾಗಾದ್ರೆ? ಮನೇಲಿ ಎಲ್ಲರದು ಸಪೋರ್ಟ್ ಇದೆ. ಅಪ್ಪ, ಅಮ್ಮ ಸ್ವಿಮ್ಮರ್ ಅಲ್ವಾ? ಅಮ್ಮ ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್. ಓಕೆ, ಅಮ್ಮನ ಬಗ್ಗೆ ಹೇಳಿ. ಅಮ್ಮ ಅಂದ್ರೆ ನನ್ನ ಬ್ಯಾಕ್ ಬೋನ್ ಇದ್ದ ಹಾಗೆ, ಎಲ್ಲದಕ್ಕೆ ಸಪೋರ್ಟ್ ಮಾಡ್ತಾರೆ. ರಿಸ್ಟ್ರಿಕ್ಷನ್ಸ್ ಅಂತ ಎಂತಿಲ್ಲ, ಸಪೋರ್ಟ್ ಮಾಡ್ತಾರೆ. ನಂಗೆ ಬೇಕಾದನ್ನೆಲ್ಲ ತೆಗೆದು ಕೊಡ್ತಾರೆ. ಹಾಗೆ ಎಲ್ಲಿ ಪ್ರೋಗ್ರಾಮ್ ಇದ್ದು ಅವ್ರು ಕರ್ಕೊಂಡು ಹೋಗ್ತಾರೆ. ಹೀಗೆ ಅಮ್ಮನೇ ಕರ್ಕೊಂಡು ಹೋಗಿ ಎಲ್ಲ ಇನಿಷಿಯೇಟಿವ್ ಅವರೇ ತಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು. ಹಾಗೆ ಕೆಲವು ಪ್ರೋಗ್ರಾಮ್ಗೆ ಸರ್ ಒಟ್ಟಿಗೆ ಹೋಗ್ತಾನೆ, ಕೆಲವು ಪ್ರೋಗ್ರಾಮ್ ಹೀಗೆಲ್ಲ ಸರ್ ಇಲ್ಲದ ಇಂಡಿವಿಜುವಲ್ ಆಗಿ ಹೋಗಿ ಅಮ್ಮ ಬಿಟ್ಟು ಬರ್ತಾರೆ. ತುಂಬಾ ಸಪೋರ್ಟಿವ್. ಅಕ್ಕ ಇದ್ದಾರೆ ಅಂತ ಹೇಳಿದ್ರಿ. ಅಕ್ಕ ಅನನ್ಯ, ಅವರು 3rd ಇಯರ್ BAMS ಶಾರದಾ ಆಯುರ್ವೇದಿಕ್ ಕಾಲೇಜ್ ತಲಪಾಡಿ. ಓಕೆ, ಅವರು ಡಿಸ್ಟ್ರಿಕ್ಟ್ ಲೆವೆಲ್ ಸ್ವಿಮ್ಮರ್. ಅವರು ಈ ಫೀಲ್ಡ್ ಅಲ್ಲಿ ಇಲ್ವಾ, ಸಂಗೀತದ ಫೀಲ್ಡ್ ಅಲ್ಲಿ? ಅವ್ರ ಸಂಗೀತದ ಫೀಲ್ಡ್ ಅಲ್ಲಿ ಇಲ್ಲ, ಅವ್ರು ಜಸ್ಟ್ ಸ್ಟಡೀಸ್. ಸೊ ಫ್ಯಾಮಿಲಿಯಲ್ಲಿ ಯಾರು ಇಲ್ವಾ ಹಾಗಾದ್ರೆ ಸಿಂಗರ್ಸ್ ಯಾರು, ಅಥವಾ ಈ ಫೀಲ್ಡ್ ಅಲ್ಲಿ ಯಾರು ಇಲ್ಲ? ಫ್ಯಾಮಿಲಿಯಲ್ಲಿ ಯಾರಿಲ್ಲ, ನಂಗೆ ಜಸ್ಟ್ ಇದರಲ್ಲಿ ಇಂಟ್ರೆಸ್ಟ್. ಒಂಥರ ಯುನೀಕ್ ಹಾಗಾದ್ರೆ. ಇಡೀ ಫ್ಯಾಮಿಲಿಯಲ್ಲಿ ಯಾರು ಪ್ಲೇ ಮಾಡ್ತಾ ಇಲ್ಲ, ನೀವು ಪ್ಲೇ ಮಾಡ್ತಾ ಇದ್ದೀರಾ ಅಲ್ವಾ? ಹೌದು, ತುಂಬಾ ಖುಷಿ ಆಗ್ತಾ ಇದೆ ಹಾಗಾದ್ರೆ. ತುಂಬಾ ಖುಷಿ. ಸೊ ನೀವು ಆಕಾಶವಾಣಿಯಲ್ಲಿ ಕೂಡ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಾ, ಹೌದಲ್ವಾ? ರೇಡಿಯೋದಲ್ಲಿ ಪ್ರೋಗ್ರಾಮ್ ಕೊಡುವಂಥದ್ದು ಡಿಫ್ರೆಂಟ್ ಆಗಿರುತ್ತೆ. ಈ ರೀತಿಯಾಗಿ ಸಭಾ ಕಾರ್ಯಕ್ರಮಗಳಲ್ಲೆಲ್ಲ ಕೊಡುವಂಥದ್ದು ಡಿಫ್ರೆಂಟ್ ಆಗಿರುತ್ತೆ, ರೇಡಿಯೋದಲ್ಲಿ ಡಿಫ್ರೆಂಟ್. ಆ ಒಂದು ಅನುಭವ ಹೇಗಿತ್ತು? ರೇಡಿಯೋ ಪ್ರೋಗ್ರಾಮ್ ನಮಗೆ ಸ್ಕೂಲ್ನ ಒಟ್ಟಿಗೆ ಹೋಗಿದ್ದೆ. ಅಲ್ಲಿ ನಾನು ಮತ್ತೆ ನನ್ನ ಜೂನಿಯರ್ ಇಬ್ರು ಒಟ್ಟಿಗೆ ಕೊಟ್ಟಿದ್ವಿ ಪ್ರೋಗ್ರಾಮ್. ಅಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ಫೀಲಿಂಗ್. ಅಂದ್ರೆ ಇದರಲ್ಲಿ ನಮಗೆ ಗೊತ್ತಾಗ್ತದೆ ಹೇಗೆ ನಮ್ಮ ಪ್ಲೇ ಆಗ್ತದೆ, ಅದರಲ್ಲಿ ಗೊತ್ತಾಗುದಿಲ್ಲ. ಅದರಲ್ಲಿ ಅಲ್ಲಿ ಅವಳಿಗೆ ಮಾತ್ರ ಕೇಳುದು, ನಮಗೆ ನಾವೆಂತ ಪ್ಲೇ ಮಾಡ್ತೇವೆ ಮೈಕಿನದೆಂತ ಕೇಳುದಿಲ್ಲ. ಮತ್ತೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾವು ಅಲ್ಲಿಗೆ ಹೋಗಿ ನೋಡ್ಬೇಕು. ಅಲ್ಲಿ ಅದೊಂದು ಚೂರು ತಪ್ಪಾದ್ರೆ, ಈಗ ಕೀಬೋರ್ಡ್ ಒಟ್ಟಿಗಿದ್ಲು, ಅವಳದು ಚೂರು ತಪ್ಪಾದ್ರು ಈಗ ನಮ್ಮದು ತಪ್ಪಾದ್ರು ಅಲ್ಲಿ ಗೊತ್ತಾಗ್ತಿತ್ತು. ಹಾಗೆ ರೀಟೇಕ್ ಒಮ್ಮೆ ಆಗಿತ್ತು. ಸೊ ನೀವು ಕೊಟ್ಟಂತಹ ಬೆಸ್ಟ್ ಪ್ರೋಗ್ರಾಮ್ ಬೇರೆ ಬೇರೆ ಕಡೆಗಳಲ್ಲಿ ಕೊಟ್ಟಿದ್ದೀರಾ, ನಿಮಗೆ ಬೆಸ್ಟ್ ಅಂತ ಅನ್ಸಿರುವಂತಹ ಪ್ರೋಗ್ರಾಮ್ ಯಾವುದು? ಬೆಸ್ಟ್ ಅಂದ್ರೆ ಫಸ್ಟ್ ಪ್ರೋಗ್ರಾಮ್ ನನ್ನ ಸರ್ನೊಟ್ಟಿಗೆ, ಫಸ್ಟ್ ಪ್ರೋಗ್ರಾಮ್. ನೆಕ್ಸ್ಟ್ ಬೆಸ್ಟ್ ಅಂತ ಬರೋ ವಿಟ್ಲದಲ್ಲಿ ಸ್ಟಾರ್ ನೈಟ್ ಪ್ರೋಗ್ರಾಮ್. ಅಂದ್ರೆ 25,000 ಮೋರ್ ಜನ ಸೇರಿದ್ರಲ್ಲಿ. ಸೊ ಅದು ಬೆಸ್ಟ್, ಅಷ್ಟು ಜನರ ಮುಂದೆ ಮಾಡಿರುವಂತ ಮೆಮೊರೇಬಲ್. ಓಕೆ, ಸೊ ಅದೇ ನಾನು ಕೇಳಬೇಕು ಅಂತ ಇದೆ. ಬೆಸ್ಟ್ ಅಂದ್ರೆ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳಿದ್ರೆ ಯಾವುದು ಈ ಫೀಲ್ಡ್ ಅಲ್ಲಿ ನಿಮಗೆ ಅನುಭವ ಆದಂಥದ್ದು? ತುಂಬಾ ಮೆಮೊರೀಸ್ ಇದೆ, ಅದೇ ಇದು
25 ಮೆಂಬರ್ಸ್ ಒಂದೊಂದು ಪ್ಲೇ ಮಾಡೋದು ಅದೊಂದು ಪ್ರೌಡ್ ಫೀಲಿಂಗ್. ಹಾಗೆ ಅದು ನಮ್ಮ ಊರಲ್ಲೆಲ್ಲ, ಹಾಗೆ ನಮ್ಮ ಊರಿನ ಜನತೆ ಹೇಳ್ಬೇಕು ಅಂತ ಇದೆ. ಈಗ ನೀವು ಬೇರೆ ಬೇರೆ ಕಡೆಗಳಲ್ಲಿ ಪರ್ಫಾರ್ಮ್ ಮಾಡಿರ್ತೀರಾ, ನಿಮ್ಮ ಊರಲ್ಲಿ ಪರ್ಫಾರ್ಮ್ ಮಾಡುವಾಗ ಅದೊಂದು ಫೀಲಿಂಗೇ ಬೇರೆ. ಯಾಕಂತ ಹೇಳಿದ್ರೆ ಜನ ರೆಕಗ್ನೈಸ್ ಮಾಡ್ತಾರೆ, ನಮ್ಮ ಊರಿನ ಹುಡುಗಿ ಇಷ್ಟು ಸಾಧನೆ ಮಾಡಿದಾಳೆ ಅಂತ. ಆ ಒಂದು ಫೀಲಿಂಗ್ ಹೇಗಿತ್ತು ನಿಮ್ಗೆ? ಆ ಫೀಲಿಂಗ್ ಅಂದ್ರೆ ಈಗ ಹೇಳಿದಾಗೆ ಅಪ್ಪ ಪೊಲಿಟಿಷಿಯನ್, ಹಾಗೆಲ್ಲರಿಗೂ ಊರಲ್ಲಿ ಪರಿಚಯ. ನಾನೊಂದು ಪ್ರೋಗ್ರಾಮ್ ನೋಡಿದ ನನ್ನನ್ನು ನೋಡಿದ ತಕ್ಷಣ ಇರ್ನ ಮಗಲ ಉಳಿತಾಳೆ ಹಾಗೆ ರೆಕಗ್ನೈಸ್ ಮಾಡ್ತಾರೆ. ಆಗ ಅಪ್ಪನಿಗೆ ಸಹ ಖುಷಿ ಆಗ್ತಿತ್ತು, ಅಮ್ಮನಲ್ಲಿ ಹೇಳಿದವರು ಅಮ್ಮನಿಗೆ ಸಹ ಖುಷಿ ಆಗ್ತಿತ್ತು. ಹಾಗೆ ತುಂಬಾ ಪ್ರೌಡ್ ಫೀಲ್ ಎಲ್ಲ ಆಗ್ತಿತ್ತು. ತುಂಬಾ ಸಪೋರ್ಟ್ ಮಾಡ್ತಾರೆ ಊರಿನವರು ಸಹ. ಓಕೆ, ಅಂದ್ರೆ ಇವಾಗ ಅಪ್ಪನಿದಾಗಿ ರೆಕಗ್ನೈಸ್ ಅಲ್ಲ, ನಿಮ್ದೇ ಒಂದು ಐಡೆಂಟಿಟಿ ಇದೆ. ನಂದು ಒಂದು ಐಡೆಂಟಿಟಿ ಉಂಟು. ಅನ್ವಿತಾ ಅಂತ ಹೇಳಿದ್ರೆ ಸ್ಯಾಕ್ಸೋಫೋನ್ ಪ್ಲೇಯರ್ ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ನೀವು. ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ. ಅದರಲ್ಲಿ ನಿಮ್ಮ ಫೇವ್ರೇಟ್ ಅಂತ ಅನ್ಸಿರೋಂಥ ಹಾಡು ಯಾವುದು? ಗೀತ ಗೋವಿಂದ್ ನಮ್ಮ ಫಿಲ್ಮ್ ದಿಂಕೆ ಮೆಂಕೆ ಮಿಂಕ. ಓಕೆ, ಪ್ಲೇ ಮಾಡ್ತೀರಾ ನಮಸ್ಕಾರ? ಓಕೆ ಓಕೆ.
ಯು ಅನ್ವಿತಾ, ಸೋ ಬ್ಯೂಟಿಫುಲ್. ಓಕೆ, ಎಷ್ಟು ಚೆನ್ನಾಗಿ ಹಾಡು ನುಡಿಸ್ತೀರಲ್ವಾ? ಅದಷ್ಟು ಈಸಿ ಕೆಲಸ ಅಲ್ಲ. ಅದು ನೋಡುವಾಗ ನಮಗೆ ಕೇಳುವಾಗ ತುಂಬ ಖುಷಿ ಆಗುತ್ತೆ. ನಾವು ಚೆನ್ನಾಗಿ ಕೇಳಿಸ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀವಿ. ಸೊ ಅದನ್ನು ಪ್ಲೇ ಮಾಡೋದು ನಿಜವಾಗ್ಲೂ ಕಷ್ಟ. ಸೊ ಆ ಪ್ರೊಸೆಸ್ ಹೇಗಿತ್ತು ನೀವು ಕಲಿಯುವಾಗ? ಮೇಯ್ನಾಗಿ ಸ್ಯಾಕ್ಸೋಫೋನ್ ಕಲೀಲಿಕ್ಕೆ ನಮಗೆ ಫಸ್ಟ್ ಹೈಟ್ ಇಂಪಾರ್ಟೆಂಟ್, ನೆಕ್ಸ್ಟ್ ನಮ್ಮ ಬ್ರೀದಿಂಗ್ ಲೆವೆಲ್. ನಮಗೆ ಅದಕ್ಕೆ ಬ್ರೀದ್ ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಬ್ರೀದಿಂಗ್ ನಮಗೆ ಕೆಪಾಸಿಟಿ ಇರಬೇಕು, ಎಷ್ಟು ಬ್ರೀದ್ ಕೊಡಬೇಕು ಹಾಗೆಲ್ಲ. ನನಗೆ ಫಸ್ಟ್ ಮಾತ್ರ ಡಿಫಿಕಲ್ಟ್ ಆಗಿ ಏನು ಫೀಲ್ ಆಗಲಿಲ್ಲ. ಕ್ಯಾಚ್ ಫಾಸ್ಟ್ ಆಗಿ ನನ್ನ ಸರ್ನ ಸಪೋರ್ಟಿವಿಂದ ನಾನು 6 monthsಲ್ಲೇ ನಾನು ಪ್ರೋಗ್ರಾಮ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ನನಗೆ ಫಸ್ಟಿಗೆ ಅಷ್ಟು ಡಿಫಿಕಲ್ಟ್ ಆಗಿ ಫೀಲ್ ಆಗಲಿಲ್ಲ. ಫಸ್ಟ್ ನಮಗೆ ಜಸ್ಟ್ ಬ್ರೀದಿಂಗ್ ಕೆಪಾಸಿಟಿ ಜಾಸ್ತಿ ಇರಬೇಕು. ಯೂಶುವಲ್ ಪ್ರೊಸೆಸ್ ಹೇಗಿರುತ್ತೆ ಅಂದರೆ ಲರ್ನಿಂಗಲ್ಲಿ ಫಸ್ಟಿಗೆ ಇದರಲ್ಲಿ ಕೀಸ್ ಉಂಟಲ್ಲ, ಅದರಲ್ಲಿ ಸರಿಗಮಪ ಹೀಗೆ ನೋಟೇಶನ್ಸ್ ಇರ್ತಾರೆ. ಹಾಗೆ ಸರಳಿ, ಜಂಟಿ ಸ್ವರ, ಸರಳಿ ಸ್ವರ, ಜಂಟಿ ಸ್ವರ, ಗೀತೆಗಳು, ಮತ್ತೆ ನಾವು ಕೀರ್ತನೆಗೆ ಎಂಟ್ರಿ ಆಗೋದು. ಹಾಗೆ ಮತ್ತೆ ಕೀರ್ತನೆ ಒಂದು ಚೂರಾದ್ಮೇಲೆ ಸಾಂಗ್ಸಿಗೆ ಎಂಟ್ರಿ ಆಗ್ತದೆ. ಹಾಗೆ ಸೊ ನೀವು ಮಾತ್ರ ಬೇಗ ಕ್ಯಾಚ್ ಮಾಡ್ಕೊಳ್ಳಿ. ಹಾಗಾದರೆ ಯೂಶ್ವಲಿ ಒಂದು ಸಾಂಗ್ ಕೇಳುವಾಗ ಜಾಸ್ತಿ ಹೇಗೆ ಅಂದರೆ ಸಾಂಗಿಗೆ ಫೋಕಸ್ ಮಾಡ್ತಾರೆ, ಹಾಡಿಗೆ ಫೋಕಸ್ ಮಾಡ್ತಾರೆ. ಅದರ ಜೊತೆ ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಗಳ ಬಗ್ಗೆ ಅಷ್ಟು ಯೋಚನೆ ಮಾಡೋದಿಲ್ಲ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಒಬ್ಬ ಸ್ಯಾಕ್ಸೋಫೋನ್ ವಾದಕಿಯಾಗಿ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಅದು ಅಂದರೆ ನಮಗೆ ಅದನ್ನು ಸ್ಯಾಕ್ಸೋಫೋನ್ ಪ್ಲೇ ಮಾಡಲಿಕ್ಕೆ ಹಾಡಾದ್ರೆ ಕೇಳಲಿಕ್ಕೆ ಖುಷಿ ಆಗ್ತದೆ. ನಾವು ಅದನ್ನು ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಬೇಕು. ನಮ್ಮ ಗಮನ ಆಚೆ ಹೋದ್ರೆ ನಮಗೆ ನೋಟೇಶನ್ಸ್ ಮರೆತು ಹೋಗ್ತಾರೆ. ಪ್ರೋಗ್ರಾಮ್ ಅಲ್ಲೆಲ್ಲ ನೋಡಿ ಬಾರಿಸೋದಂದ್ರೆ ಅಷ್ಟು ಚಂದ ಅಲ್ಲ. ಅದಕ್ಕೆ ನಾವು ಕಾನ್ಸಂಟ್ರೇಷನ್ ಆಗಿ ಇದನ್ನು ನಮ್ಮ ಗಮನದಲ್ಲಿ ಡಿಸ್ಟ್ರಾಕ್ಟ್ ಆಗ್ಬಾರ್ದು. ಇದನ್ನು ಚಂದ ಆಗ್ತದೆ. ಡಿಸ್ಟ್ರಾಕ್ಷನ್ ಯಾವ್ದಾದ್ರು ಪ್ರೋಗ್ರಾಮ್ ಹೋದಾಗ ಡಿಸ್ಟ್ರಾಕ್ಷನ್ ಆಗೋದಿಲ್ಲ, ಅಷ್ಟು ಫೋಕಸ್ ಅಲ್ಲಿ ಇಡ್ತೇವೆ ಅಂತ. ಆಗ್ಲಿಲ್ಲ ಇಲ್ಲಿವರೆಗೆ ಆಗ್ಲಿಲ್ಲ, ಆಗೋದು ಬೇಡ. ಹಾಗಾದ್ರೆ ಓಕೆ, ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಇದೆ. ಇವಾಗ ನೀವು ಸ್ಪೋರ್ಟ್ಸಲ್ಲಿ ಕೂಡ ಇದ್ದೀರಾ, ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಕೊಡ್ತಾ ಇದ್ದೀರಾ. ನಿಮಗೆ ಪ್ರಶಸ್ತಿಗಳು ಕೂಡ ಸಾಕಷ್ಟು ಸಿಕ್ಕಿದೆ. ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೋದಾ? ಯಾವ ಕಾರ್ಯಕ್ರಮದಲ್ಲಿ ನಿಮಗೆ ಪ್ರಶಸ್ತಿಗಳು ಸಿಕ್ಕಿದೆ ಅಂತ? ನನಗೆ 5 ಸ್ಟೇಟ್ ಅವಾರ್ಡ್ ಸಿಕ್ಕಿದೆ. 5 ಸ್ಟೇಟ್ಸ್. ಫಸ್ಟ್ ಒನ್ ಕರ್ನಾಟಕ ಪ್ರತಿಭಾ ರತ್ನ ಪ್ರಶಸ್ತಿ, ನೆಕ್ಸ್ಟ್ ಚೈತನ್ಯ ಶ್ರೀ ಕರ್ನಾಟಕ ರತ್ನ ಪ್ರಶಸ್ತಿ, ಕರುನಾಡ ರತ್ನ ಪ್ರಶಸ್ತಿ, ಕನ್ನಡ ಸಿರಿ ಪ್ರಶಸ್ತಿ, ಪ್ರತಿಭಾ ಸಿರಿ ಪ್ರಶಸ್ತಿ. ಹಾಗೆ ಇದರಲ್ಲಿ ನನ್ನ ಫಸ್ಟ್ ಪ್ರಶಸ್ತಿ ಅಂದರೆ ಚೈತನ್ಯ ಶ್ರೀ ಕರ್ನಾಟಕ ರತ್ನ ಪ್ರಶಸ್ತಿ. ಅದು ಬ್ಯಾಂಗ್ಳೂರಲ್ಲಿ ಆಗೋ ಪ್ರೋಗ್ರಾಮ್ ಕೊರೋನಾದಿಂದಾಗಿ ಮ್ಯಾಂಗ್ಳೂರ್ ವುಡ್ಲ್ಯಾಂಡ್ ಹೋಟ್ಲಲ್ಲಿ ಆಯಿತು. ಹಾಗೆ ಅಲ್ಲಿ ನನ್ನ ಫಸ್ಟ್ ಪ್ರಶಸ್ತಿ ಸಿಕ್ಕಿದ್ದು. ಅದು ನನ್ನ ಎಲ್ಲ ಪ್ರಶಸ್ತಿ ಸ್ಯಾಕ್ಸೋಫೋನ್ ಫೀಲ್ಡಲ್ಲೇ ಎಲ್ಲ. ಓಕೆ, ಅದಾದ್ಮೇಲೆ ಬೇರೆ ಅದರಷ್ಟರಲ್ಲಿ ಬೆಸ್ಟ್ ಮೊಮೆಂಟ್ ಅಂತ ಹೇಳಿದ್ರೆ? ಬೆಸ್ಟ್ ಅಂದರೆ ಫಸ್ಟ್ ಪ್ರಶಸ್ತಿ. ಫಸ್ಟ್, ಯಾಕಂದ್ರೆ ಅಷ್ಟು ದೊಡ್ಡ ರೆಕಗ್ನಿಷನ್ ಫಸ್ಟ್ ಟೈಮ್ ಸಿಕ್ಕಿದಾಗ ತುಂಬಾ ಖುಷಿ ಆಗಿತ್ತು. ಹಾಗಾದ್ರೆ ಓಕೆ, ಅದರಲ್ಲಿ ಮೆಮೊರೇಬಲ್ ಮೂಮೆಂಟ್ ಅಂತ ಅಂದರೆ ಯಾವುದು? ಮೆಮೊರೇಬಲ್ ಅಂದರೆ ಹರಿಕೃಷ್ಣ ಪುನರೂರು ಅದನ್ನು ಇನಿಷಿಯೇಟಿವ್ ತಗೊಂಡು, ಅಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು, ಅವರು ನನಗೆ ಪ್ರಶಸ್ತಿಯನ್ನು ಕೊಟ್ಟದೆ ನನಗೆ ಮೆಮೊರೇಬಲ್. ಓಕೆ, ಅದಾದಮೇಲೆ ನೆಕ್ಸ್ಟ್ ಇನ್ನು ಇದೇ ಫೀಲ್ಡಲ್ಲಿ ಏನಾದರೂ ಪ್ರೋಗ್ರಾಮ್ಸ್ ಕೊಡ್ಲಿಕ್ಕಿದ್ದೀರಾ ನೀವು? ದೊಡ್ಡ ಮಟ್ಟದಲ್ಲಿ ಯಾವುದಾದ್ರು? ಸೆಪ್ಟೆಂಬರಲ್ಲಿ ಮಲೇಷ್ಯಾಕ್ಕೆ ಹೋಗ್ಲಿಕ್ಕೆ. ಓಕೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಿಂಚ್ಲಿಕ್ಕೆ? ನನ್ನ ಸರ್ ಸಹ ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇಯರ್. ಅವರು ಮಲೇಷ್ಯಾ, ಸಿಂಗಾಪುರ್, ಬಹರೀನ್ ಹಾಗೂ ತುಂಬ ಕಡೆ ಔಟ್ ಆಫ್ ಕಂಟ್ರಿ ಕೊಟ್ಟಿದ್ದಾರೆ. ಹಾಗೆ ಸೊ ನೀವು ಈಗ ಅವರ ಶಿಷ್ಯಾಗಿ ಅವರೊಟ್ಟಿಗೆ ಹೋಗ್ತಿದ್ದೇನೆ. ಅವರೊಟ್ಟಿಗೆ ಹೋಗ್ತಾ ಇದ್ದೀರಾ. ಅವರಿಗೆ ಎಷ್ಟು ಖುಷಿ ಇದೆ ನಿಮ್ಮ ಬಗ್ಗೆ? ಅವರಿಗೂ ತುಂಬ ಖುಷಿ ಇದೆ. ಹಾಗೆ ಅವರ ಬಳಿ ಈಗ 20ಕ್ಕಿಂತ ಮೋರ್ ದೆನ್ 20 ಸ್ಟೂಡೆಂಟ್ಸ್ ಕಲಿತಿದ್ದಾರೆ. ಅಂದರೆ ಅವರಿಗೆ ಅಂದರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ PGಯಲ್ಲಿ ನಿಂತು ಕಲಿಯುವವರು ಸಹ ಇದ್ದಾರೆ. ಈಗ ತುಂಬ ಜನ ಅಣ್ಣನವರು ಅಂದರೆ ಬೇರೆ ಜಿಲ್ಲೆಗಳಿಂದ ಬಂದು ಹೋದವರು ಸಹ ಇದ್ದಾರೆ, ಕಲಿತಾ ಇದ್ದಾರೆ ಒಟ್ಟಿಗೆ. ಸೊ ನಿಮ್ಮ ಬಗ್ಗೆ ಗುರುಗಳಿಗೆ ತುಂಬ ಅಭಿಮಾನ ಇದೆ. ಓಕೆ, ನೆಕ್ಸ್ಟ್ ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಿ ಮಲೇಷ್ಯಾದಲ್ಲಿ. ಅಲ್ಲಿ ಯಾವ ಥರದ ಪ್ರಿಪರೇಷನ್ ಹೇಗಿದೆ? ನೀವು ಹೋಗೋದಕ್ಕೆ ಯಾವ ಥರದ ಹಾಡುಗಳನ್ನು ಹಾಡಬೇಕು ಅಂತ ಇದ್ದೀರಾ, ನುಡಿಸ್ಬೇಕು ಅಂತ ಇದ್ದೀರಾ? ಅದರಲ್ಲಿ ನಮಗೆ ನನ್ನ ಸರ್ ಎಲ್ಲ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಅಂದರೆ ಫ್ಲೈಟ್ ಬುಕ್, ಟಿಕೆಟ್ ಎಲ್ಲ ಬುಕ್ ಮಾಡೋದು. ಹಾಗೆ ಅಲ್ಲಿ ಕೀರ್ತನೆಸ್ ಮತ್ತು 2 ದೇವರ ಸಾಂಗ್ಸ್ ಅಂತ. ಹಾಗೆ ಫಿಲ್ಮ್ ಎಲ್ಲ ಅಲ್ಲಿಲ್ಲ. ನಾನು ಅಂದರೆ ಅಲ್ಲೊಂದು ಮಾರಿಯಮ್ಮ ಟೆಂಪಲ್ ಅಂತುಂಟು, ಅಲ್ಲಿಗೆ ನಾವು ಹೋಗಿ ಟೆಂಪಲಲ್ಲಿ ಕೊಡೋದ್ರಿಂದ. ಓಕೆ, ಸೊ ಪ್ರಿಪ್ರೇಷನ್ ಎಲ್ಲ ಆಯ್ತಾ? ಆಗ್ತಾ ಉಂಟು. ಕ್ಲಾಸಿಗೆ
ನನ್ನ ಎಷ್ಟೊತ್ತಿಗೆ ಹೋಗ್ತೀರಾ? ಕ್ಲಾಸಸ್ ಇರುತ್ತಲ್ಲ ಒಟ್ಟಿಗೆ? ಕ್ಲಾಸಲ್ಲಿ ಈಗ ನಮಗೆ ನೀಟ್ ಕೋಚಿಂಗ್ ಸಿಟಿ ಕೋಚಿಂಗ್ ಎಲ್ಲ ಬಿಡುವಾಗ 4:30 ಆಗ್ತದೆ. 4:30 ಬಸ್ ಸಿಗುವಾಗ ನಮಗೆ ನಗರ ತನಕ ಬರುವಾಗ 5 o'clock ಆಗ್ತದೆ. ಅಲ್ಲಿಂದ ಈಗ ವಿಟ್ಲಕ್ಕೆ ಸಹ ಬಸ್ ಕಮ್ಮಿ, ಹಾಗೆಲ್ಲ ಮನೆಗೆಲ್ಲ ರೀಚ್ ಆಗುವಾಗ 5:45 6 ಆಗ್ತದೆ. ತುಂಬ ಸುಸ್ತಾಗಿದ್ರೆ ಹೋಗುದಿಲ್ಲ ಒಮ್ಮೊಮ್ಮೆ, ಆದರೆ ಎಷ್ಟು ಸುಸ್ತಾಗಿರೋ ಹೋಗ್ತೇನೆ. ಆಲ್ಮೋಸ್ಟ್ ಹೋಗ್ತೇನೆ. ಇಂಟ್ರೆಸ್ಟಿಂಗ್. ಇತ್ತೀಚಿನ ದಿನಗಳೇ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ. ಸಂಡೇಸ್ ಆಲ್ಮೋಸ್ಟ್ ಹೋಗ್ತೀರಾ? ಸಂಡೇಸ್ ಹೋಗ್ತೇನೆ. ಈಗ ಮಾತ್ರ ಸಂಡೇ ಕ್ಲಾಸ್ಗೆ ರಜೆ ಉಂಟು. ರಜೆ ಅಂದ್ರೆ ಸರ್ಗೆ ಸರ ಗ್ಯಾಪ್ ಬೇಕಲ್ಲ, ಅಂದ್ರೆ ಮಂತ್ ಫುಲ್ ಕೊಡ್ತಾರೆ ಕ್ಲಾಸ್. ಅಲ್ಲೊಂದು ವೀಕ್ಲಿ 1 day ಇರುದಂದ್ರೆ ಅವರಿಗೆ ಸ್ವಲ್ಪ ರೆಸ್ಟ್ ಬೇಕಲ್ಲ, ಹಾಗೆ ಅವರು. ಸೊ ನೆಕ್ಸ್ಟ್ ನಿಮ್ಮ ಗುರಿ ಏನು? ಮುಂದೆ ಏನಾಗಬೇಕು ಅಂತ ಇದ್ದೀರಾ? ಗುರಿ ನಾನು ಜಡ್ಜ್ ಆಗ್ಬೇಕಂತಿದ್ದೆ, ಆದರೆ ಸೈನ್ಸ್ ಫೀಲ್ಡ್ ತಗೊಂಡೀಗ ಮೆಡಿಕಲ್ ಫೀಲ್ಡ್ ಆರ್ ಇಂಜಿನಿಯರ್ ಫೀಲ್ಡಿಂಗ್ ಹೋಗ್ಬೇಕಂತ ಆಸೆ ಉಂಟು. ಈಗ ನೀಟ್ ಜಡ್ಜ್ ಅಲ್ಲಿಗೆ ಅರ್ಧಕ್ಕೆ ಸ್ಟಾಪ್ ಆಯ್ತು? ಜಡ್ಜ್ ಅರ್ಧಕ್ಕೆ ಅಂದ್ರೆ ಜಡ್ಜ್ ಬರೋದು ಅಷ್ಟು ಸುಲಭ ಅಲ್ಲ. ಐ ಮೀನ್ ಮೆಡಿಕಲ್ ಇಂಜಿನಿಯರ್ ಸಹ ಸುಲಭ ಅಲ್ಲ, ಟಫ್. ಮನೇಲಿ ಒಂದು ಅಮ್ಮನಿಗೆ ಮತ್ತೆ ಅಪ್ಪನಿಗೆ ನಾನು ಸೈನ್ಸ್ ಫೀಲ್ಡ್ ತಗೊಂಡು ಅದಲ್ಲಿ ಕಂಟಿನ್ಯೂ ಮಾಡ್ಬೇಕಂತ ಆಸೆ ಉಂಟು. ಹಾಗೆ ಅವರ ಆಸೆ ಅಂತೆ ನಾನು ಸೈನ್ಸ್ ತಗೊಂಡು, ಈಗ ಬಯಾಲಜಿ ತಗೊಂಡು ಅಮ್ಮನ ಆಸೆಯಿಂದ ನಾನು ಮೆಡಿಕಲ್ ಫೀಲ್ಡಿಗೆ ಹೋಗ್ಬೋದು, ಅಪ್ಪನಿಗೆ ನಾನು ಇಂಜಿನಿಯರ್ ಆಗ್ಬೇಕಂತ ಆಸೆ. ಹಾಗೆ ಎರಡಕ್ಕೊಂದು JEE ಬರ್ದು ನೀಟ್ ಬರ್ದು ಯಾವ್ದ್ರಲ್ಲಿ ಸಿಗ್ತಾರೆ ಹಾಗೆ ಅದಲ್ಲಿ ಕಂಟಿನ್ಯೂ ಮಾಡು ಅಂತ. ಈಗ ಅಪ್ಪ ಅಮ್ಮನಿಗೆ ಎಷ್ಟು ಖುಷಿ ಇದೆ ಮಗಳ ಸಾಧನೆಯನ್ನು ನೋಡಿ? ಅಪ್ಪ ಅಮ್ಮನಿಗೆ ತುಂಬಾ ಖುಷಿ ಇದೆ. ತುಂಬಾ ಖುಷಿ ಇದೆ. ಅವರೇ ಬರ್ತಾ ಇರ್ತಾರೆ ಅಲ್ವಾ ಕಾಂಪಿಟೇಷನ್ಗೆಲ್ಲ ಕರ್ಕೊಂಡು ಹೋಗೋದಕ್ಕೆ? ಪ್ರೋಗ್ರಾಮಿಗೆಲ್ಲ ಅಮ್ಮ ಕರ್ಕೊಂಡು ಹೋಗ್ತಾರೆ, ಅಪ್ಪ ಫ್ರೀ ಇದ್ರೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಅವರಿಗೂ ಮೀಟಿಂಗ್ ಹಾಗೆಲ್ಲ. ನಮಗೆ ಹೋಟೆಲ್ ಇರೋ ಕಾರಣ ಅಲ್ಲಿ ಇಬ್ಬರು ಒಟ್ಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಒಬ್ಬರಲ್ಲಿ ನಿಲ್ಬೇಕು ಮತ್ತೊಬ್ಬರು ಕರ್ಕೊಂಡು ಹೋಗ್ಬೇಕು ಹಾಗೆ. ಸೊ ಅವರಿಗೂ ತುಂಬಾ ಖುಷಿ ಇದೆ. ಹಾಗಾದ್ರೆ ನಿಮ್ಮ ಫ್ರೆಂಡ್ಸಿಗೆ ಎಷ್ಟು ಖುಷಿ ಇದೆ? ಯಾಕಂದ್ರೆ ಅವರ ಮಧ್ಯದಲ್ಲಿ ಒಬ್ಬ ಸೆಲೆಬ್ರಿಟಿ ಇದ್ದಾಳೆ ಅಂತ ಅವ್ರಿಗೆ ಹೇಗೆ ಫೀಲ್ ಆಗ್ತಾ ಇದೆ? ಅವ್ರಿಗೂ ಫೀಲ್ ಉಂಟು, ಖುಷಿ ಪಡ್ತಾರೆ. ಅಂದ್ರೆ ನಾನೀಗ ಕಾಲೇಜಿಗೆ ಬರುವಾಗ ನಂಗೆ ನಗರದಿಂದ ಕಾಲೇಜ್ ತನಕ ನಡಿಬೇಕು, ನನ್ನ ಸ್ಯಾಕ್ಸ್ಫೋನ್ ಬ್ಯಾಗನ್ನು ಹಿಡ್ಕೊಳ್ಳಿಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಈಗ ಒಂದು ಪ್ರೋಗ್ರಾಮಿಗೆ ಹೋಗಿ ಬಂದು ನಾನು ಪ್ರೋಗ್ರಾಮ್ ಕೊಟ್ಟೆ ಅಂತ ಹೇಳುವಾಗ ಅನ್ವಿತಾ ಪಾರ್ಟಿ ಕೊಡು, ಹೋಗು ಅಂತ ಎಲ್ಲ ಹೇಳ್ತಾರೆ. ಹಾಗೆಲ್ಲ ಅವರು ಬ್ಯಾಗ್ ಹಾಕೊಂಡು ಬಂದಾಗ್ಲೇ ಏನಾದ್ರು ಹೇಳ್ತಾರೆ? ಹಾಗಾದ್ರೆ ನನಗೆ ಬ್ಯಾಗ್ ಹಾಕಿದ್ರೆ ನನಗೆ ಚಾಕ್ಲೇಟ್ ಕೊಡ್ಬೇಕು, ಹಾಗೆಲ್ಲ ಹೀಗೆ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ತೇನೆ. ಓಕೆ ಅದ್ವಿತಾ, ನೀವು ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ. ಯಾವ ಅಂದ್ರೆ ಇದೇ ಫೀಲ್ಡಲ್ಲಿ ಸಂಗೀತದಲ್ಲೇ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಾ? ಓವರ್ ಆಲ್ ಆಗಿ ಒಂದು ಎಷ್ಟು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ದೀರಾ ನೀವು? ನಾನು ಸಂಗೀತ ಕ್ಲಾಸಿಗೆ ಸೇರಿದ್ದೆ ಗೀತಾ ಸಾರಡ್ಕರಲ್ಲಿ ವಿಟ್ಲದಲ್ಲೇ. ಅವರೊಟ್ಟಿಗೆ ಒಂದು 2-3 ಪ್ರೋಗ್ರಾಮ್ ನಾನು ಅರ್ಧದಲ್ಲಿ ಬಿಟ್ಟೆ. ನನಗೆ ಈ ಫೀಲ್ಡಿಗೆ ಬರಬೇಕಿತ್ತು ಸ್ಯಾಕ್ಸಿಫೋನ್, ಅದಕ್ಕೆ ಅಲ್ಲಿ ಅರ್ಧದಲ್ಲಿ ಬಿಟ್ಟು ಮತ್ತು ಆರ್ಕೆಸ್ಟ್ರಾ ಕ್ಲಾಸಿಗೆ ಹೋಗ್ತಿದ್ದೆ. ಅದೆಲ್ಲ ಸೇರಿಸಿ ಒಂದು ಆರ್ಕೆಸ್ಟ್ರಾ ಕ್ಲಾಸಲ್ಲಿ ಅಂತ ಹೇಳಿದ ಒಂದು 20 ಪ್ರೋಗ್ರಾಮ್ ಕೊಟ್ಟಿದ್ದೇನೆ, more than 20. ಹಾಗೆ ಇದಲ್ಲೆಲ್ಲ ಸೇರಿ ಒಂದು 30 ಎಲ್ಲ ಆಗಿದೆ. ಟೋಟಲ್ 30 ಅಬೌವ್ ಇದೆ ಪ್ರೋಗ್ರಾಮ್ಸ್. ಓಕೆ, ನೆಕ್ಸ್ಟ್ ಮುಂದೆ ಇದೇ ಫೀಲ್ಡಲ್ಲಿ ಕಂಟಿನ್ಯೂ ಆಗ್ತೀರಾ? ಆಗಲೇ ಹೇಳಿದ್ರೆ ಆಗುದಿಲ್ಲ ಅಂತ ಹೇಳಿ. ಆಗುದಿಲ್ಲ ಅಂತಲ್ಲ, ಆಗ್ತೇನೆ. ಅದ್ರ ಇದೊಂದು ಸೆಕೆಂಡರಿ ಆಗುತ್ತೆ, ಎಜುಕೇಶನ್ ಇಂಪಾರ್ಟೆಂಟ್. ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ತೇನೆ, ಬಿಡುದಿಲ್ಲ. ಓಕೆ, ಕಂಟಿನ್ಯೂ ಮಾಡ್ತೇನೆ. ಸೈಡಲ್ಲಿ ನನ್ನ ಟೈಮ್ ಪಾಸ್ ಹೀಗೆಲ್ಲ. ಓಕೆ, ಸ್ಕೂಲ್ ಲೆವೆಲಲ್ಲಿ ಇವಾಗ ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ಎಲ್ಲರೂ ಕೂಡ ಆಕ್ಟಿವ್ ಇರ್ತಾರೆ. ನೀವು ಕೂಡ ಆಕ್ಟಿವ್ ಇದ್ರೆ ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ, ಅಂದರೆ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಬೇರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಆಗಿರ್ಬೋದು? ಸ್ಕೂಲ್ ಲೆವೆಲಲ್ಲಿ ನಾನು ಫ್ಯಾನ್ಸಿ ರೇಸ್ ಹಾಕ್ತಿದ್ದೆ. ಫ್ಯಾನ್ಸಿ ರೇಸ್ ಅಂದರೆ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಮತ್ತು ಫ್ಯಾನ್ಸಿ ರೇಸ್ ಬರ್ತದಲ್ಲ. ಓಕೆ, ಹಾಗೆ LKG ಇಂದ 7th ತನಕ, ನಾನು 7th ತನಕ ಹಾಕಿದ್ದು. ಫಸ್ಟ್ ಪ್ಲೇಸ್ LKG ಇಂದ 7th ತನಕ ನನಗೆ ಫಸ್ಟ್ ಪ್ಲೇಸ್. 3rd ಅಲ್ಲಿ 4th ಅಲ್ಲಿ ಏನೋ ಒಂದ್ಸತಿ ನನಗೆ ಸೆಕೆಂಡ್ ಪ್ಲೇಸ್ ಸಿಕ್ಕಿತ್ತು. ಹಾಗೆ 8th ಅಲ್ಲಿ ಹಾಕುವಂತ ಪ್ಲಾನ್ ಮಾಡಿದ್ದಾಗ ಕ್ಲಾಸಲ್ಲೆಲ್ಲ ಹೇಳಿಕ್ಕೆ ಶುರು ಮಾಡಿದ್ರು, ಈ ಸತಿ ಅನ್ವಿತಿದ್ದಾಳೆ, ನಾನ್ ಸೇರುದಿಲ್ಲ, ಪ್ರತಿ ವರ್ಷ ಅವಳಿಗೆ ಸಿಕ್ಕುದು, ನಾನ್ ಸೇರಿ ಎಂತಕ್ಕೆ ಸುಮ್ಮನೆ ಖರ್ಚು ಹಾಗೆಲ್ಲ ಹೇಳಿ. ಅದಕ್ಕೆ ನನ್ನ ಹಿಂದೆ ಸೇಲ್ತಿದ್ರು, ಮುಂದೆ ಸೇಲ್ತಿದ್ರು. ಅದಕ್ಕೆ ನಾ ಅಮ್ಮನಲ್ಲಿ ಬಂದು ಹೇಳಿದ್ರು. ಅದಕ್ಕೆ ಅಮ್ಮ ಹೇಳಿದ್ರು, ನೋಡು ಒಂದು ಚಾನ್ಸ್ ಕೊಡು ಅವರಿಗೆ, ವಿನ್ ಆಗೋರೆಲ್ಲ ವಿನ್ ಆಗಲಿ, ಮತ್ತೆ 9th ಅಲ್ಲಿ ಕಂಟಿನ್ಯೂ ಮಾಡು ಅಂತ. ಹಾಗೆ 7th ಅಲ್ಲಿ ಬ್ರೇಕ್ ಮಾಡಿ 8th ಅಲ್ಲಿ 7th ತನಕ ಮಾಡಿ 8th ಅಲ್ಲಿ ಬ್ರೇಕ್ ಕೊಟ್ಟೆ. ಮತ್ತೆ 9th ಅಲ್ಲಿ ಕೊಡು ಅಂತಿರೋ ಕೊರೋನಾ, 9th 10th ಅಲ್ಲಿ ಕೊರೋನಾ ಬಂತು. ಹಾಗೆ ನಾನು 7th ತನಕ ಫ್ಯಾನ್ಸಿ ಡ್ರೆಸ್ಸರ್ನಲ್ಲಿ. ಮತ್ತೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ಸಿಗೆ ಹೋಗ್ತಿದ್ದೆ. ಸ್ಪೋರ್ಟ್ಸ್ ಅಲ್ಲಿ ಥ್ರೋ ಬಾಲ್, ಹೀಗೆ ನಮ್ಮ ಟೀಮ್ ಇತ್ತು ಸ್ಕೂಲಲ್ಲಿ, ಕ್ಲಸ್ಟರ್ ಲೆವೆಲ್, ತಾಲೂಕ್ ಲೆವೆಲ್ ಎಲ್ಲ ಹೋಗಿದ್ದೇವೆ. ಓಕೆ, ಬೇರೆ ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ? ಸ್ಕೂಲ್ ಲೆವೆಲ್ ಅಂದ್ರೆ ನಾನು ಅದೇ
ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ. ಹಾಗೆ ಫ್ಯಾನ್ಸಿ ಡ್ರೆಸ್ ಎಲ್ಲ ಸ್ಕೂಲ್ ಲೆವೆಲಲ್ಲಿ ಮೇಯ್ನ್ ಆಗಿತ್ತು. ಓಕೆ, ಮತ್ತೆ ಸ್ಕೂಲ್ ಡೇ ಅಲ್ಲಿ ಇದು ಪ್ರೋಗ್ರಾಮ್ಸ್. ಬೆಸ್ಟ್ ಅಂತ ಯಾವುದು? ಅದೇ ಫ್ಯಾನ್ಸಿ ಡ್ರೆಸ್ ಅಂತ ಹೇಳಿದ್ರಿ, ಬೆಸ್ಟ್ ಅಂತ ಯಾವುದನ್ನ ಪ್ರೆಸೆಂಟ್ ಮಾಡಿದ್ರೆ ನೀವು ಫ್ಯಾನ್ಸಿ ಡ್ರೆಸ್ ಅಲ್ಲಿ? ಬೆಸ್ಟ್ ಅಂದ್ರೆ ನಾನು 4th ಸ್ಟ್ಯಾಂಡರ್ಡ್ ಅಲ್ಲಿ ಅಯ್ಯಪ್ಪನದ್ದು ಹಾಕಿದ್ದನ್ನು ಹುಲಿ ಮೇಲೆ ಬರುದು, ಅದನ್ನ ಬೆಸ್ಟ್ ಮೂಮೆಂಟ್ ಅದಂದ್ರೆ ಎಲ್ಲರೂ ನನಗೆ ಶಾರ್ಟ್ ಹೇರ್ ಇದ್ದಾಗ ಹಾಗೆಲ್ಲ ನನ್ನ ಅಯ್ಯಪ್ಪನನ್ನೇ ನೋಡಿದಾಗೆ ಆಯ್ತು, ನನಗೆ ಅಯ್ಯಪ್ಪನನ್ನೇ ನೋಡಿದಾಗೆ ತುಂಬಾ ಜನ ಹೇಳಿದ್ರು. ಅದು ನನ್ನ ಬೆಸ್ಟ್ ಫ್ಯಾನ್ಸಿ ಡ್ರೆಸ್ ಮೂಮೆಂಟ್ ಆಗಿತ್ತು. ಯಾರು ಎಲ್ಲ ರೆಡಿ ಮಾಡಿ ಕಲಿಸ್ತಿದ್ದು? ಯಾರು? ಅಮ್ಮನ? ಅಮ್ಮನದ್ದೇ ಪ್ಲಾನ್, ಎಲ್ಲ ಅಮ್ಮನದ್ದೇ ಪ್ಲಾನ್. ಹಾಗೆ ಮತ್ತೆ ಅಲ್ಲಿ ಇಲ್ಲದೆ ಏನು ಇಲ್ಲ, ಅಮ್ಮ ಇಲ್ಲದೆ ಏನಿಲ್ಲ, ಬ್ಯಾಕ್ ಬೋನ್ ನನ್ನ. ಹಾಗೆ ಮತ್ತೆ ಫ್ಯಾನ್ಸಿ ಡ್ರೆಸ್ಸಿಗೆ ನಂಗೆ ಸಪೋರ್ಟ್ ಮಾಡಿದ ಅಮ್ಮ. ಎಲ್ಲ ಕಡೆಗೆ ಅವರೇ ಇದು ಮಾಡ್ತಿದ್ರು, ಮೇಕಪ್ ಹಿಡಿದು ಅವ್ರ ಪ್ಲಾನ್ಸ್ ಅಮ್ಮನದ್ದೇ ಇದ್ದದ್ದು. ಹಾಗೆ ಮೇಕಪ್ ಎಲ್ಲ ಬಂದದ್ದು ಸುರೇಶ್ ಕಲರಸಿಕಾ ಅಂತ ವಿಟ್ಲದಲ್ಲಿ, ಅವರೇ ಸ್ಕೂಲಿಗೆ ಬರ್ತಿದ್ರು. ಹಾಗೆಲ್ಲ ಫ್ಯಾನ್ಸಿ ಡ್ರೆಸ್ ಹಾಕುವ LKG ಹಿಡಿದು ಯಾವುದೇ ಮಕ್ಕಳಿಗಾದ್ರೂ ಅವರಲ್ಲಿ ಮೇಕಪ್ ಮಾಡ್ತಿದ್ರು. ಹಾಗೆ ನಂಗೆ ಅವರೇ ಮೇಕಪ್ ಮಾಡ್ತಿದ್ರು. ಸೊ ಓವರ್ ಆಲ್ ಆಗಿ ನೋಡುವಾಗ ಒಂದು ರೀತಿಯಲ್ಲಿ ಚಾಂಪಿಯನ್. ಹಾಗಾದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ಇದ್ದೀರಾ ಅಲ್ವಾ? ಖುಷಿ ಆಗ್ತಿದ್ಯಾ ಈ ಲೆವೆಲ್ಗೆ ಬಂದು ಒಂದ್ಸಲ ಬ್ಯಾಕ್ ಸೈಡ್ ನೋಡುವಾಗ? ಒಮ್ಮೆ ಬ್ಯಾಕ್ ಸೈಡ್ ನೋಡುವಾಗ ಒಮ್ಮೆ ಖುಷಿ ಆಗ್ತದೆ. ನಾನು ಎಲ್ಲದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅಂದ್ರೆ ಅಬಕಾಸ್ ಅಲ್ಲಿ ಸಹ ನಾನು ಅಬಕಾಸ್ಗೆ ಹೋಗ್ತಿದ್ದೆ. ಅದರಲ್ಲಿ 8th ಲೆವೆಲ್ ನೀವು ಅವಾಗ್ಲೇ 8th ಲೆವೆಲ್ ಕಂಪ್ಲೀಟ್ ಮಾಡಿ ಗ್ರಾಜುಯೇಷನ್ ಹಾಗೆ ತಕೊಂಡು. ಹಾಗೆ ಅಬಕಾಸ್ ಇಂದ ನಂಗೆ ಮ್ಯಾಥಮೆಟಿಕ್ಸ್ ನನ್ನ ಫೇವ್ರೇಟ್ ಆಯ್ತು, ಫೇವ್ರೇಟ್ ಸಬ್ಜೆಕ್ಟ್. ಸೈನ್ಸ್ ಫೀಲ್ಡ್ ಹಾಗೆ ಸೈನ್ಸ್ ಮ್ಯಾಥಮೆಟಿಕ್ಸ್ ಇಂದ ಸೈನ್ಸ್ ಫೀಲ್ಡಿಗೆ ಬಂದೆ. ಓಕೆ, ಮ್ಯಾಥ್ಸ್ ಅಂದ್ರೆ ನನ್ನ ಫೇವ್ರೇಟ್ ಮ್ಯಾಮ್ ಇಂದ ನಂಗೆ ಮ್ಯಾಥ್ಸ್ ಫೇವ್ರೇಟ್ ಆಯ್ತು, ಹಾಗೆ ಲಿಂಕ್ ಇತ್ತು ಅದಕ್ಕೆ. ಮ್ಯಾಮ್ ಇಂದ. ಓಕೆ. ಸೊ ಅವಾಗಿಂದ ಅಪ್ಪ ಅಮ್ಮನ ಬಗ್ಗೆ ತುಂಬಾ ಅಭಿಮಾನದಿಂದ ಮಾತಾಡ್ತಾ ಇದ್ದೀರಾ, ಗೌರವ ಇದೆ ನಿಮಗೆ. ಖಂಡಿತವಾಗ್ಲೂ ಹೌದು. ಯಾಕಂತ ಹೇಳಿದ್ರೆ ಥ್ರೂ ಔಟ್ ನಿಮ್ಮ ಜರ್ನಿ ನಿಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅಪ್ಪ ಅಮ್ಮನ ಬಗ್ಗೆ ಒಂದಷ್ಟು ಪರಿಚಯ ಮಾಡ್ಕೊಳ್ಬೋದಾ ನಮ್ಮ ವೀಕ್ಷಕರಿಗೆ? ಅಪ್ಪನ ಹೆಸರು ಅರುಣ್ ವಿಟ್ಲ. ಅವರು ವಿಟ್ಲ ಪಟ್ಟಣ ಪಂಚಾಯತ್ ಎಕ್ಸ್ ಪ್ರೆಸಿಡೆಂಟ್. ಮತ್ತೆ ಪುತ್ತೂರು ಪುತ್ತೂರು ನಗರ BJPದ್ದು ಉಪಾಧ್ಯಕ್ಷರು. ನಮಗೆ ಬಸ್ ಉಂಟು, ಅರುಣ್ ಬಸ್. ಹಾಗೆ ಮತ್ತೆ ಅಮ್ಮನ ಹೆಸರು ವಿಜಯಲಕ್ಷ್ಮಿ. ಬಿಸ್ನೆಸ್, ಇಬ್ಬರು ಸಹ ಬಿಸ್ನೆಸ್. ಅಪ್ಪಚ್ಚೂರು ಪೊಲಿಟಿಷಿಯನ್. ಹಾಗೆ ಮೀಟಿಂಗ್ಸ್ ಹಾಗೆಲ್ಲ ಅವರು ಅದರಲ್ಲಿ ಬ್ಯುಸಿ ಆಗಿರ್ತಾರೆ. ಅಮ್ಮ ಬಿಸ್ನೆಸ್ ಅಲ್ಲಿ, ನಮಗೆ ಹೋಟೆಲ್ ಉಂಟು, ಬಸ್ ಹಾಗೆ ಅದನ್ನೆಲ್ಲ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರ್ತಾರೆ ಪೇರೆಂಟ್ಸ್. ಆದ್ರೂ ಅಮ್ಮ ನಂಗೆ ಇದಕ್ಕೆ ಕಾನ್ಸಂಟ್ರೇಷನ್ ಮಾಡಿ ಹೆಲ್ಪ್ ಮಾಡ್ತಾರೆ. ಬಿಸ್ನೆಸ್ ಇದ್ರು ಎಷ್ಟು ಕಷ್ಟ ಆದ್ರೂ ಕ್ಲಾಸಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ ಅವರು. ಪುನಃ ಬಿಟ್ಟು ಬಂದು ನಾನು ಕಾಲ್ ಕೊಡ್ತೇನೆ, ನನ್ನ ಕ್ಲಾಸ್ ಆಯ್ತಮ್ಮ ಬನ್ನಿ ಅಂತ. ಬ್ಯುಸಿ ಇದ್ರೆ ಹೇಳ್ತಾರೆ 10 ಮಿನಿಟ್ಸ್ ನಿಲ್ಲ ಮಗ ಬರ್ತೇನೆ ಅಂತ. ಹಾಗೆ ಸರ್ ಒಟ್ಟಿಗೆ ಮಾತಾಡಿಕೊಂಡು ಎಲ್ಲರ ಸ್ಯಾಕ್ಸೋಫೋನ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಅಲ್ಲಿ ಇರ್ತೇನೆ. ಮತ್ತೆ ಅಮ್ಮ ಬಂದು ಕರ್ಕೊಂಡು ಬರ್ತಾರೆ. ಸೊ ಅಮ್ಮ ತುಂಬಾ ಒಂಥರ ಆಕ್ಟಿವ್ ಅಂತ ಆಕ್ಟಿವ್, ಫುಲ್ ಆಲ್ರೌಂಡರ್ ಅವರು. ಎಲ್ಲರೂ ಹೇಳುದು ಆಲ್ರೌಂಡರ್ ಅಂತ. ಸೊ ಅಮ್ಮನ ಎನರ್ಜಿ ನಿಮಗೂ ಸ್ವಲ್ಪ ಬಂದಿದೆಯಾ ಹಾಗಾದ್ರೆ? ಅಮ್ಮನಷ್ಟು ಬರ್ಲಿಲ್ಲ, ಚೂರು ಬಂದಿದೆ. ಸೊ ಓಕೆ, ಮತ್ತೆ ನಿಮ್ಮ ಸ್ಯಾಕ್ಸೋಫೋನ್ ಕಡೆಗೆ ಬರೋದಾದ್ರೆ ನಮಗೋಸ್ಕರ ಇನ್ನೊಂದು ಹಾಡನ್ನ ಹಾಡ್ಬೋದಾ, ಪ್ಲೇ ಮಾಡ್ಬೋದಾ ಪ್ಲೀಸ್?
ಸೊ ನಿಮಗೆ ಸ್ಯಾಕ್ಸೋಫೋನ್ ಮಾತ್ರ ಅಲ್ಲದೆ ಅಥವಾ ಇವಾಗ ನೀವೀಗ ಕಲ್ತಿರುವಂತಹ ಬೇರೆ ಬೇರೆ ವಿದ್ಯೆಗಳಲ್ಲದೆ ಬೇರೆ ಯಾವುದಾದ್ರೂ ಒಂದನ್ನು ಕಲಿಬೇಕು, ಇದೊಂದು ವಾಕ್ಯ ಆಗಿತ್ತು ಕಲಿದೆ, ಇನ್ನು ಕಲಿಬೇಕು ಅಂತ ಇರುವಂಥದ್ದು ಯಾವುದಿದೆ? ನನಗೆ ಒಮ್ಮೆ ಕೊಳಲು ಫ್ಲೂಟನ್ನು ಟ್ರೈ ಮಾಡಬೇಕಂತ ಆಸೆ ಉಂಟು. ಈಗ ಇದನ್ನೊಮ್ಮೆ ಕಂಪ್ಲೀಟ್ ಮಾಡಿದ್ರೆ ಇದರೊಟ್ಟಿಗೆ ಜಸ್ಟ್ ಪ್ರೋಗ್ರಾಮ್ ಕೊಡ್ಲಿಕ್ಕಲ್ಲ, ಟ್ರೈ ಮಾಡಲಿಕ್ಕೆ. ಟ್ರೈ ಮಾಡಿದ್ದೀರಾ ನೀವು? ಟ್ರೈ ಮಾಡಿದ್ದೇನೆ, ಕಾಲೇಜಲ್ಲಿ ಫ್ರೆಂಡ್ ಹಾಗೆ ಟ್ರೈ ಮಾಡಿದ್ದೇನೆ. ಅರೆ ನಂಗೆ ನನ್ನ ಸ್ವಂತ ಫ್ಲೂಟ್ ಬೇಕು, ಅರೆ ನಮ್ಗೆ ಪ್ಲೇ ಮಾಡ್ಬೇಕಂತ ಮುಂದೆ ಹೋಗ್ಬೇಕಂತಲ್ಲ, ಅರೆ ಇದರಲ್ಲಿ ಮುಂದೆ ಹೋಗ್ತೇನೆ, ಅದ್ರಲ್ಲಿ ಜಸ್ಟ್ ಟ್ರೈ ಮಾಡ್ಲಿಕ್ಕೆ ಒಂದು ಇರ್ಲಿ ಸೈಡಿಗೆ. ಓಕೆ. ಸೊ ಇವಾಗ ನಿಮ್ಮ ಈ ಒಂದು ಸ್ಯಾಕ್ಸೋಫೋನ್ ವಾದನವನ್ನು ನೋಡಿದ ಮೇಲೆ ಎಷ್ಟೋ ಜನ ವೀಕ್ಷಕರಿಗೆ ನಾವು ಕೂಡ ಇದನ್ನು ಕಲಿಬೇಕು ಅಂತ ಆಸಕ್ತಿ ಇರುತ್ತೆ, ಅಂಥವರಿಗೆ ನೀವು ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಸ್ಯಾಕ್ಸೋಫೋನ್ ಕಲಿಯೋದಾದ್ರೆ ನಮಗೆ ಕಾನ್ಸಂಟ್ರೇಷನ್ ಹಾಗೂ ಇಂಟ್ರೆಸ್ಟ್ ಇರ್ಬೇಕು. ಈಗ ನಾವು ಯಾವುದಾದ್ರೂ ಮಗುಗೆ ಆಯ್ತು ಮಗ ಅವಳು ಕಲ್ತಿದ್ದಾಳೆ ನೀನು ಸಹ ಕಲಿ ಅಂತ, ಮಗುಗೆ ಇಂಟ್ರೆಸ್ಟ್ ಇಲ್ಲದೆ ನಾವು ಕಲಿಸ್ಲಿಕ್ಕೆ ಆಗುದಿಲ್ಲ. ಈಗ ಮಗು ಆಯ್ತು ಅವರೊಂದು ನಮಗೆ ಸ್ಯಾಕ್ಸೋಫೋನಿಗೆ ನಿಯರ್ಲಿ 30,000 ಬೇಕಾಗ್ತದೆ ರನ್ ಪರ್ಚೇಸ್. ಅಂದರೆ ಸ್ಯಾಕ್ಸೋಫೋನ್ ರೀಡ್ ಇರೋದು ನಮಗೆ ಪ್ಲೇ ಮಾಡ್ಲಿಕ್ಕಾಗಲ್ಲ, ಹಾಗೆ ಮೌತ್ ಪೀಸ್ ಇಲ್ಲದೆ ಮೌತ್ ಪೀಸಿಗಿಂತಲೇ ನಮಗೆ ಒಳ್ಳೆ ಕ್ವಾಲಿಟಿ ಬರುವಾಗ 2,500 ರಿಂದ ಮೇಲೆ ಹೋಗ್ತದೆ. ಪರ್ ರೇಟ್ 250 ಇರ್ತದೆ. ಹಾಗೆ ನಮಗೆ ಅದನ್ನೆಲ್ಲ ಸೇರಿಸೋಕೊಂಡು 30,000 ನಮ್ಮ ಕೈಯಲ್ಲಿ ಒಂದು ಬೇಕಾಗ್ತದೆ ಒಂದು ಸ್ಯಾಕ್ಸೋಫೋನ್ ತಗೊಳ್ಬೇಕಾದ್ರೆ. ಹಾಗೆ ನಾವು ಈಗ ತೆಗೆದುಕೊಡ್ತೇವೆ, ಮಗುಗೆ ಇಂಟ್ರೆಸ್ಟ್ ಇಲ್ಲ, ಅಪ್ಪ ಅಮ್ಮನ ಒತ್ತಾಯಕ್ಕೆ ಸೇರಿತು, ಅವರಿಗೆ ಸಹ ಲಾಸ್, ಮಗುಗೆ ಸಹ ಲಾಸ್. ಅರ್ಧದಲ್ಲಿ ಕಲಿತು ಹಾಗೆ ಮತ್ತೆ ಸ್ಯಾಕ್ಸೋಫೋನ್ ಅನ್ನು ಎಂತ ಮಾಡುವಾಗಿಲ್ಲ. ಹಾಗೆ ಇಂಟ್ರೆಸ್ಟ್ ಇದ್ದರೆ ಸೇರಿಸಿ, ಇಲ್ಲದ್ರೆ ಬೇಡ ಅಂತ ಕಾನ್ಸಂಟ್ರೇಷನ್ ಇರಬೇಕು. ಆಯ್ತು ಇಂಟ್ರೆಸ್ಟ್ ಇದ್ದು ಸೇರಿಸಿ ಇದು ಬಂಗುಂಟು ನನಗೆ ಆಗುದಿಲ್ಲ ಹಾಗೆಲ್ಲ ಆಗುದಿಲ್ಲ. ಕಾನ್ಸಂಟ್ರೇಷನ್ ಬೇಕು ಫಸ್ಟ್ ಆಫ್ ಆಲ್. ಕಾನ್ಸಂಟ್ರೇಷನ್ ಇದ್ರೆ ಇಂಟ್ರೆಸ್ಟ್ ಮತ್ತೆ ಕಾನ್ಸಂಟ್ರೇಷನ್ ಇದ್ರೆ ನಮಗೆ ಅಚೀವ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಅನ್ವಿತಾ. ಇಷ್ಟು ಹೊತ್ತು ನಿಮ್ಮ ಫೀಲ್ಡಿನ ಒಂದು ಪರಿಚಯವನ್ನು ನಮಗೆ ಮಾಡಿಕೊಟ್ರಿ, ಅದೇ ರೀತಿ ನಿಮ್ಮ ಸಾಧನೆಗಳ ಬಗ್ಗೆ ಒಂದಷ್ಟು ನಮ್ಮ ಜೊತೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ. ಥ್ಯಾಂಕ್ ಯು. ಇದು ಈ ಸಂಚಿಕೆಯ ವಿಶೇಷ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರತಿಭೆಗಳನ್ನು ಟ್ಯಾಲೆಂಟ್ ಕಾರ್ನರ್ ಕಾರ್ಯಕ್ರಮದ ಮುಖಾಂತರ ಪರಿಚಯಿಸುವ ಕಾರ್ಯಕ್ರಮ ಆಗಲಿಕ್ಕಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ವೈದ್ಯರ್ಸ್ ಆಯುರ್ವೇದ ಹಾಸ್ಪಿಟಲ್,
for any specialized Ayurveda treatment program. Visit Vaidyas Ayurveda Hospital, Darbe, Puttur. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ